ಅದು ನನಗೆ ಒಟ್ಟಾರೆ ಸುದೀಪ್ ಸಾರೊಟ್ಟಿಗೆ ಅವಳು ಇರಬೇಕು, ಒಂದು ಕೈಯಲ್ಲಿ ಅವಳು ಇರಬೇಕಂತಿತ್ತು. ಅದು ತುಂಬ ಖುಷಿ ಆಯಿತು. ಅದೊಂದು ನನಗೆ ಭಾರಿ ಆಸೆ. ತುಂಬ ಖುಷಿ ಆಯಿತು. ನಾವು ಅವಳೊಂದ್ಸಲ ಹೊರಗೆ ಹೋಗುವಾಗ ತುಂಬ ಹತ್ತಿದ್ದೇವೆ. ಹೊರಗಜ್ಜನಲ್ಲಿ ಅರಕೆ ಎಲ್ಲ ಹೇಳಿದೆ ನಾನು, ಅವಳು ಇನ್ನಾಗಿ ಬರಬೇಕ. ತುಂಬ ಖುಷಿ ಆಯಿತು ಅವಳು ಬಂದದ್ದು. ಭಾರಿ ಒಳ್ಳೆ ಹುಡುಗಿ. ನಮಗೆ ಹೊರಗಜ್ಜನಿಗೆ ನಾನು ಅವಳಿಗೆ ಬಾಜಿಯಲ್ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ, ಅದು ಅವಳಿಗೆ ಕೊಡ್ತೇನೆ ಹೇಳಿದೆ. ರಕ್ಷಿತಾ ತುಂಬ ಇಷ್ಟ. ನನ್ನ ಮೊಮ್ಮಗಳು ನಾನು ರಾತ್ರಿ ಆಗಲ್ಲ ಅವಳನ್ನು ಬಿಡದೆ ನೋಡ್ತಾ ಇದ್ದೇವೆ. ತುಂಬ ಖುಷಿ ಅದರಲ್ಲಿ. ಅಪ್ಪನ ಖುಷಿ ಆಯ್ತು. ನಾವು ಅವಳೊಂದ್ಸಲ ಹೊರಗೆ ಹೋಗುವಾಗ ತುಂಬ ಹತ್ತಿದ್ದೇವೆ. ಹೊರಗಜ್ಜನಲ್ಲಿ ಅರಕೆ ಎಲ್ಲ ಹೇಳಿದೆ ನಾನು, ಅವಳು ಇನ್ನಾಗಿ ಬರಬೇಕ. ತುಂಬ ಖುಷಿ ಆಯಿತು ಅವಳು ಬಂದದ್ದು. ಭಾರಿ ಒಳ್ಳೆ ಹುಡುಗಿ. ನಮಗೆ ಹೊರಗಜ್ಜನಿಗೆ ನಾನು ಅವಳಿಗೆ ಬಾಜಿಯಲ್ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ, ಅದು ಅವಳಿಗೆ ಕೊಡ್ತೇನೆ ಹೇಳಿದೆ. ರಕ್ಷಿತಾ ತುಂಬ ಇಷ್ಟ. ನನ್ನ ಮೊಮ್ಮಗಳು ನಾನು ರಾತ್ರಿ ಆಗಲ್ಲ ಅವಳನ್ನು ಬಿಡದೆ ನೋಡ್ತಾ ಇದ್ದೇವೆ. ತುಂಬ ಖುಷಿ ಅದರಲ್ಲಿ. ಅಪ್ಪನ